ಎಷ್ಟು ಫಿಟ್ನೆಸ್ ಬರ್ತಾರೆ ನಮ್ಗೆ ಬೋರ್ಡ್ ಹಾಕಿಲ್ಲ ನೀವು ರೊಕ್ಕ ಹಾಕ್ಬೇಕು ಇಮೇಲ್ ಹಾಕಿ ಯು ಆರ್ ಇನ್ ಚಾರ್ಜ್ ಇಮೇಲ್ ಹಾಕಿ ಎನಿ ಪ್ರಾಬ್ಲಮ್ ಪೀಪಲ್ ಕ್ಯಾನ್ ಕಾಲ್ ಅಸ್ ಒಂದು ಬೋರ್ಡ್ ಹಾಕಿ ಇಮಿಡಿಯೇಟ್ ಆಗಿ ನಾವೆಲ್ಲ ಹೇಳ್ತಾ ಇದ್ದೀವಲ್ಲಮ್ಮ ಯಾಕೆ ಹಾಕಿಲ್ಲ ಹಾಂ ಇಲ್ಲ ಫ್ರಂಟಲ್ಲಿ ಹಾಕ್ಬೇಕು ಜನಗಳಿಗೆ ತೊಂದರೆ ಆಗುತ್ತೆ ಅಂದರೆ ಫ್ರಂಟಲ್ಲಿ ಹಾಕ್ಬೇಕು ಯಾರು ಅಡ್ಮಿಷನ್ ಮಾಡೋದ್ರಲ್ಲಿ ದಿನ ಅಡ್ಮಿಷನ್ ಎಷ್ಟು ಬರುತ್ತಮ್ಮ ಡೈಲಿ ಅಡ್ಮಿಷನ್ ಎಷ್ಟು ಬರುತ್ತೆ ಎಷ್ಟು ಪಾಪ್ಯುಲೇಷನ್ ಇದೆ ಇದೇನು ಕಂಪ್ಯೂಟರೈಸ್ ಮಾಡಿಲ್ವಾ ನಿಮ್ಮ ಅಟೆಂಡೆನ್ಸ್ ಎಷ್ಟು ಕೊಡಿ ಅಟೆಂಡೆನ್ಸ್ ಇಷ್ಟು ಕ್ಯಾಶ್ ಎಷ್ಟು ತಗೊಳ್ಳುತ್ತೆ ಮೇಂಟೈನ್ ಮೂಮೆಂಟ್ ಇರುತ್ತಾ ಮಾಡಲಿಲ್ಲ ಎಷ್ಟು ಚಾರ್ಜ್ ಮಾಡ್ತದೆ ಎಕ್ಸ್ರೇಗೆಲ್ಲ ಎಷ್ಟು ಪಾರ್ಟ್ ಮಾಡಿದ್ದೀವಿ admissions, discharge ಆಗೋದು, ವಾರ್ಡ್ ಚಾರ್ಜಸ್ ಎಷ್ಟು ಚಾರ್ಜ್ ಮಾಡ್ತೀರಿ ಎಷ್ಟು ಚಾರ್ಜ್ ಮಾಡ್ತೀರಿ ಚಾರ್ಜ್ ಮಾಡೋದು ನೋಡ್ಕಮ್ಮ ನೆನಪಿರು ಮೊದಲ ಮಾತಾಡಲ್ಲ ಜಾಸ್ತಿ ಏನು ಪ್ರೆಗ್ನೆಂಟ್ನವರಿಗೆಲ್ಲ ಫ್ರೀ ಹೇಳ್ಬಿಟ್ಟಾರ ಇದೆಲ್ಲ ಏನು ಬಡಿ ಕಟ್ಟೆ ಕೊಟ್ಟರೆ ಈಗ ಏನೋ ಇದು ಮಾಡ್ತಾರಮ್ಮ ನಿಮ್ಮಲ್ಲಿ ನಮ್ಗೆ ಇದೆಯಾ ನಿಮ್ಮಲ್ಲಿ ವಾಣಿಜ್ಯ ಹಾಸ್ಪಿಟಲ್ ಅಪ್ಪ 6 ಗಂಟೆ ಅಮ್ಮ 6 ಗಂಟೆ ಇಟ್ಕೊಂಡು ಫುಲ್ಲು ನಾವು ಬೇಬಿ ಒಟ್ಟಿಗೆ ಇರುವಾಗ ನಾವು ಅಡ್ವೈಸ್ ಮಾಡ್ಕೊಳ್ಬೇಕು
ಇದು ನಾರ್ಮಲ್ ಡೆಲಿವರಿ ನಾರ್ಮಲ್ ಇದೆಲ್ಲ ಯಾವತ್ತು ಡೆಲಿವರಿ ಆಯಿತು ಯಾವಾಗ ಹೌದು ನನ್ನ ಡೆಲಿವರಿ ಆಯಿತಾ ಫಸ್ಟ್ ಸೆಕೆಂಡ್ ಎಷ್ಟು ಸಾಕು ಕಂಪ್ಲೀಟ್ ಫುಲ್ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಅದು ತೊಗೊಂಡು ಮೆಡಿಸನ್ನಲ್ಲಿರೋ ಇದು ಡೆಲಿವರಿ ಎಷ್ಟಿದೆ ಇವತ್ತು ಇಲ್ಲ ಇಲ್ಲ ನೋಡಿಲ್ಲ ಅದು ಅದೀಗ ನೋಡಿದ್ದೇವೆ ಸರ್ ಅದು ಏನದು? ಅದು ಸ್ಟಾರ್ಟ್ ವಾವ್. ಏನು ನಿನ್ನ ಹೆಸರು? ಏನು ಯಾರು ನಿನ್ನ ಹೆಸರೇನು? ಏನು? ವಾವ್. ಅಂಜಲಿ ಯಾವ ಕ್ಲಾಸು ಅಂಗನವಾಡಿ ಏನು ಕೊಡ್ತಾರೆ ಅಂಗನವಾಡಿಗೆ ಏನು ಕೊಡ್ತಾರೆ ಏನು ಚಾಕ್ಲೇಟ್ ಚೆನ್ನಾಗಿ ತಿಂತೀಯಾ ನೋಡಿ ಅಲ್ಲೆಲ್ಲ ಇದಾಗಿದೆ ಚಾಕ್ಲೇಟ್ ತಿಂದು ಅಲ್ಲೆಲ್ಲ ಬಿದ್ದೋಗುತ್ತೆ ಅಲ್ವಾ ತಿನ್ಬಾ ಚಾಕ್ಲೇಟ್ ಹಾಂ ಮತ್ತೆ ತಿನ್ನಲ್ವಾ ಅಮ್ಮ ಕೊಡಲ್ವಾ ನೋಡಿ ಬೇಗ ಮಾಡ್ತಾರ ಏನಾಗಿದೆ ಅಲ್ಲವಾ ಯಾಕೋ ಮಾಡ್ತಾ ಇದೆಯಾ ಚಾನ್ಸ್ ಮಾಡ್ತಾ ಇದೆಯಾ ಚಾನ್ಸ್ ಏನೋ ಏನು ಮಾಡ್ತಾ ಇದೆಯಾ ಅಜ್ಮಾನ್ ಅಜ್ಮಿ ಕಮಾನ್ ಅಜ್ಮಾನ್ 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 ಇವಾಗ ನಮ್ಮ ಮನೆಗೆ ನೋಡ್ತೀರಾ ನೋಡು ಒಂದು ಪದ್ಯ ಮಾಡು ಇದು ಮಾಡು ಮುಚ್ಕೊಡು ಅದು ತಗೊಂಡೋಗ್ಬಿಟ್ಟಿಲ್ಲ ಕೇಳಿಲ್ಲ ತಗೊಂಡೋಗಲ್ಲ ಫೀಮೇಲ್ ವರ್ಡ್ ಅಲ್ಲ ಮೆಡಿಸನ್ ಕೊಡ್ತಾರ ನೀಟಾಗಿ ಆಚೆ ಬರ್ಕೊಡಲ್ವ ಆಚೆ ಬರ್ಕೊಡ್ತಾರ ಆಚೆ ಮೆಡಿಸನ್ ಬರ್ಕೊಡ್ತಾರ ಇವ್ರು ಕೊಡೋಲ್ಲ ಮೆಡಿಸನ್ ಅವರು ಹಾಂ ಇಲ್ಲದೇ ಇದ್ದದ್ದು ಆಚೆ ಬರ್ಕೊಡ್ತಾರ ಹಾಂ ನೋಡಿ ಅಮ್ಮ ಚೆನ್ನಾಗಿ ನೀರು ಕುಡಿಬೇಕು ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರಿಗೆ ಹಾಕ್ತೀರಾ ಎಲ್ಲರಿಗೆ ಚೆನ್ನಾಗಿ ನೀರು ಕುಡಿಬೇಕು ನೀರು ಜಾಸ್ತಿ ಕುಡಿದ್ರೆ ಅದು ಜಾಸ್ತಿ ಕಮ್ಮಿ ಆಗುತ್ತೆ ಸೊಳ್ಳೆಗೆ ಬರೋಲ್ಲ ಸೊಳ್ಳೆ ಇದೆಯಾ ಇಷ್ಟು ರ್ಯಾಬಿಟ್ ಬರಲ್ಲ ಕಂಟ್ರೋಲ್ ಫುಡ್ದಲ್ಲಿ ಕಂಟ್ರೋಲ್ ಮಾಡ್ತಾರೆ ಅದು ಕಡಿಮೆ ಮಾಡಬೇಕು ಚಿಕಿತ್ಸೆ ಪಡೆಯುತ್ತಿದ್ದೇವೆ. ನನ್ನ ಗಂಡನಿಗೆ ಶಸ್ತ್ರಚಿಕಿತ್ಸೆ ಆಗಿತ್ತು ಮತ್ತು ರಕ್ತ ವರ್ಗಾವಣೆ
ಇಬ್ಬರು ಹಾಕೋಬೇಕು ಹಾಂ ಬಿಡಬೇಡ ಸ್ವಲ್ಪ ಸ್ಟಿಕ್ ಮಾಡು ಅವ್ರಿಗೆ ಅನುಕೂಲ ಆಗುತ್ತೆ ಬೇಕಂದ್ರೆ ಒಂದು ವಾರ 15 ದಿವಸ ಪರವಾಗಿಲ್ಲ ಬಟ್ ಏನಿಲ್ಲ ಹಿಡಿದು ಹಂಗೆ ಹಾಕ್ಬೇಕು ಇನ್ಕಷ್ಟು ಬೇಕಾ ಪೊಲೀಸ್ ಬಂದಿದ್ದಾರೆ ಅಲ್ಲಿ ಬರೀ ಹೆಸರಾಗಿಲ್ಲ ಎಕ್ಸ್ಪೈರಿ ಡೇಟ್ ಹಾಕ್ಬೇಕಮ್ಮ ಇವೆಲ್ಲ ಡೇಟ್ಗಳು ಎಕ್ಸ್ಪೈರಿ ಡೇಟ್ ಹಾಕಿ ಬೀಡಿ ಬೀಡಿ ಇವಾಗಿಲ್ಲ ಹೋಗಿ ಕುಡ್ತಾ ಇದ್ರ ಅದೇ ಎಫೆಕ್ಟ್ ಇವಾಗ ಹಾಂ ಜ್ವರ ಆಗುತ್ತೆ ಸ್ವಲ್ಪ ಅದೆಲ್ಲ ಬಿಡಬೇಕು ಏನಾಗಿತ್ತು ಬೇಗ ಕಳಿಸಿಮ್ಮ ಅಲ್ಲ ಇನ್ಸ್ಪೆಕ್ಟ್ರೆ ಬೇಗ ಇನ್ವೆಸ್ಟ್ ಮಾಡ್ತೀವಿ ಬೇಗ ಕಳಿಸಿ ಆಗಿದೆ ಕಾಯೋದು ಬೇಡ ಪಾಪ ಸೀಜ್ ಮಾಡಿದಾರ ಯಾರು ಅವ್ರು ನೋಡ್ತೀವಿ ಸರ್ ಫ್ರೆಂಡ ಅವ್ರು ಇಲ್ಲೇನು ಕೆಲಸ ಮಾಡ್ತಾರೆ ಇವರು ಆಟೋ ಓಡಿಸ್ತಾ ಇದ್ರ ಆಟೋ ಡ್ರೈವರ್ ಬಾಡಿಗೆ ಇತ್ತು ಹಾಗೆ ಬಾಡಿಗೆ ಕರ್ಕೊಂಡು ಬರುವಾಗ ಫಲ್ಟಿ ಹೊಡೆದು ಅವ್ರಿಗೆ ಪ್ಯಾಸೆಂಜರ್ಗೆ ಏನಾಗಿಲ್ಲ ಪ್ಯಾಸೆಂಜರ್ಸ್ಗೆ ಹೆಂಗಾಯ್ತು ಅಪ್ಪನಿಗೆ ಭಾರಿ ಫಾಸ್ಟಾಗಿ ಬರ್ತಾ ಇದ್ರ ಹಾಂ ಬಟ್ ಇವ್ರಿಗೆ ಆಗಿದೆ ಅವ್ರಿಗೆ ಹಿಂದ್ಗಡೆ ವಜನ ಆಗಿಲ್ಲ ಅಂತ ಕರೆಕ್ಟಪ್ಪ ಹಿಂದ್ಗಡೆ ವಜನ ಆಗಿಲ್ವಲ್ಲ ಅದು ಆಟೋ ಇವರ ಅದು ತಲೆಗೆ ಸ್ವಲ್ಪ ಹಿಂದ್ಗಡೆ ಆಗಿದೆ ಅದು ಎಲ್ಲಿ ತಗೊಂಡು ಹೋಗ್ಬೇಕಿದು ಇಲ್ಲಿ ಗೊತ್ತಾಗಿದೆ ಮುಳುವಾರ ಬೇಗ ಇನ್ವೆಸ್ಟ್ ಮಾಡಿ ಬೇಗ ಮಾಡಿ ಕಳಿಸಿ ಇನ್ನು ಕಳಿಸ್ಬೇಕು ಪಾಪ ಸಾಧ್ಯಪ್ಪ ತಲೆಗೆ ಹೇಳ್ತಾ ಇದ್ದೀವಿ ಸ್ವಲ್ಪ ಆ ಕಡೆ ಬರ್ಬೋದಮ್ಮ ರಾ ಮೆಟೀರಿಯಲ್ ಊರಿಗೆಲ್ಲ ಒಂದು ಮಿನಿಟ್ ಏನೋ 450 ಹಾಕಿರಲ್ಲ 450 liters per minute ಜನರೇಟ್ ಆಗ್ತದೆ ಅಲ್ಲ ಇದು ಎಷ್ಟು ಕೊಡುತ್ತೆ ಡೈಲಿ 5000 ಲೀಟರ್ಸಾ ಇವಾಗ ಇದು ಹಂಗೆ ಇದು ಮಾಡ್ಕೊಳ್ಳೋದಾ ಏನು ಸಾಕಾಗುತ್ತೆ ಪ್ಯೂರ್ ಮಾಡಿ ಕೊಟ್ಟು ಸರ್ ಎಲ್ಲಿದೆ ಅಲ್ಲಿ ಓಪನ್ ಇದೆ ಓಪನ್ ಇದೆ ಇದು ಲಾಗ್ ಇನ್ನು ಲಾಗ್ ಔಟ್ ಎರಡೂ ಮಾಡಬೇಕು ಆಯ್ತು ಸರ್ ಬೆಳಗ್ಗೆ ಬಂದಾಗ ಎಷ್ಟಿದೆ ಅವ್ರ ದುಡ್ಡು ಸಾಯಂಕಾಲ ಹೋಗ್ಬೇಕು ಎಷ್ಟಿದೆ ಅಂತ ಬರಿತಾ ಕರೆಕ್ಟಾಗಿ ಎಷ್ಟಂತ ಜೊಬಲ್ ಇಟ್ಕೊಂಡಿರ್ತಾರೆ ಬಯೋಮೆಟ್ರಿಕ್ ಇದೆಯಾ ಆಫೀಸಲ್ಲಿ ಆಫೀಸಲ್ಲಿ
ಗೌರವನ ಬದುಕಬೇಕು, ಹೋಗ್ಬೇಕು, ಗೌರವನ ಕಳಿಸ್ಬೇಕು ನಾವು ಬೇಗ ಮುಗಿಸ್ಬೇಕು. ಆಯ್ತು ಕುತ್ಕೊಳ್ಳೋಕೆ ಜಾಗ ಇಲ್ವಾ? ಯಾವುದಕ್ಕೆ ಒಂದು ಕಡೆ ಕುತ್ಕೊಳ್ಳೋಕೆ ಜಾಗ ಇಲ್ಲ. ಒಂದು ಕಡೆಗೆ ಕೂತ್ಕೊಳ್ಳೋಕೆ ಮೇಲೆ ಹಾಲ್ ಉಂಟು. ಅದು ಕ್ಲೀನ್ ಮಾಡಿ ಸಾಮಾನ್ಯ ನಾನು ಹಾಕೋದ್ರೆ ಕತ್ಲಲ್ಲಿ ಏನು ಮಾಡ್ತೀರಿ? ಪ್ಲೇಟ್ ಹಾಕ್ಬೇಕಲ್ಲ. ಸಾಕ ಇಲ್ಲ ಬೇರೆ ಕಡೆ ಹೋಗ ತರಕಾರಿ ಇಲ್ಲ ಸಾಂಬಾರಿಗೆ ಏನು ಮಾಡ್ತೀರಾ? ಖಾರ ಬೆಳ್ತಾರೆ, ತರಕಾರಿ ಇದ್ರೆ ಸಾಂಬಾರು ಮಾಡ್ತಾರಾ? ಇಲ್ಲ, ತರಕಾರಿಗೆ ಇವತ್ತಿನ ತನಕ ಹಾಕಿದ್ದೇವೆ. ಬನ್ನಿ. ಪೊಲೀಸ್ ಅಗ್ನಿ ಇಲ್ಲ ಅಮ್ಮ ಹೊರಡೋನು. ನಮ್ಮ ಲೋಕಾಯುಕ್ತದ ಯಾಕೆ ಹಾಕಿಲ್ಲ? ಪೊಲೀಸ್ ಮಾತ್ರ ಹಾಕಿದ್ದೇವೆ. ಲೋಕಾಯುಕ್ತ ಬೋರ್ಡ್ ಹಾಕಿ, ಇಲ್ಲಿ ಲೋಕಲ್ಲು ಬೆಂಗಳೂರು ಎರಡೂ ಹಾಕಿ, ನಂಬರ್ ಹಾಕಿ ಮಕ್ಕಳಿಗೆ. ಬಿ ಎಡ್ ಎಷ್ಟು ಜನ ಇದ್ದೀವಿ ಮಕ್ಕಳು? 3 ಜನ. ಡಿಗ್ರಿ ಅವರು ನಾನು ಅಲ್ಲಿಗೆ ಬರ್ತೀನಿ ಒಬ್ಬೊಬ್ಬರೇ. ಜೋರಾಗಿ ಹೇಳೋದು ಇಷ್ಟ ಅಲ್ಲ ಅಂತ ಸಾಹೇಬ್ರು, ನಾನು ಯಾವುದು ಗೊತ್ತಾ ನಿಮಗೆ? ಲೋಕಾಯುಕ್ತ ನ್ಯಾಯಾಧೀಶರು ಸಾಹೇಬ್ರು ಎಲ್ಲ ಸರ್ಕಾರಿ ಕಚೇರಿಗಳನ್ನ ಉಸ್ತುವಾರಿ ನೋಡ್ಕೊಳ್ತಾರೆ, ಸರಿಯಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ನೋಡ್ಕೊಳ್ಳೋಕೆ ಸಾಹೇಬ್ರು ಬಂದಿದ್ದಾರೆ. ಹಾಸ್ಪಿಟ್ಲು, ಸರ್ಕಾರಿ ಕಚೇರಿಗಳು, ಹಾಸ್ಟೆಲ್ಗಳನ್ನೆಲ್ಲ ನೋಡ್ತಾರೆ. ನೋಡ್ಬಿಟ್ಟು ಸರ್ಕಾರಕ್ಕೆ ವರದಿ ಕೊಡ್ತಾರೆ, ಸರಿಯಾಗಿ ಸರಿ ಇದ್ರೆ ಗೊತ್ತಾಯ್ತಾ? ಏನೋ ಸಮಸ್ಯೆ ಇದ್ರೆ ಸಾಹೇಬ್ರು ಹೇಳೋದಿಲ್ಲ. ಸಾಕೌದಾ? ಜಾಸ್ತಿ ಆಗುತ್ತಾ? ನೀವು ಇವಾಗ ಇಲ್ಲಿ ಸುತ್ತು ಹಳ್ಳಿಯಿಂದ ಬಗ್ಗೆ ಹೋಗ್ತಾನೆ ಇದೆಲ್ಲ ಬೆಳಗಾಂ ಎಷ್ಟು ಕೈ ಐತೆ? ಬೆಳಗಾಂ ಹೋಗಿದ್ದೀರಾ? ಕೂರ್ಗ್ ಎಷ್ಟು ಕೈ ಐತೆ? ಕೂರ್ಗು ಶಿವಮೊಗ್ಗ, ಹಾಸನ ಹಾಸನ ಅಲ್ಲ, ಅವರನ್ನು ಗುಂಪು ಅಲ್ಲೇ ಬಂದ್ಬಿಡ್ತಾರಲ್ಲ ಊರು ಅಂತ. ಜನಕ್ಕೆ ಓದಕ್ ತಾನೆ ಚೆನ್ನಾಗಿ ಓದಬೇಕು. ಇವಾಗ ಸ್ವಲ್ಪ ಆಗ್ತದೆ, ಸ್ವಲ್ಪ ನೀವು ಹೇಳಿದ್ದೆಲ್ಲ ಬರ್ಕೊಂಡಿದ್ದೀನಿ ನಾನು. ನಿಮ್ಮ ಇವ್ರನ್ನೆಲ್ಲ ಮಾತಾಡ್ತೀನಿ. ಸ್ವಲ್ಪ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಓದೋದ್ ಕಡೆ ನೀವು ಪ್ರಾಬ್ಲಮ್ ಮಾಡ್ಕೊಬಾರ್ದು. ಚೆನ್ನಾಗಿ ಓದಬೇಕು. ಅಪ್ಪ ಅಮ್ಮ ನಿಮ್ಮನೇಲಿ ಕಲ್ತಿದ್ದೇವೆ, ನಮ್ಮ ಮಕ್ಕಳು ಚೆನ್ನಾಗಿ ಓದ್ಬಿಟ್ಟು ಒಳ್ಳೆಯವ್ರು ಆಗಬೇಕು ಅಂತ ಅಲ್ವಾ? ಚೆನ್ನಾಗಿ ಓದಬೇಕು. ಇರ್ತಿದ್ದ ಅಲ್ಲಿಂದ ಸ್ಟಾರ್ಟು 5, 6, 7, 7ನೇ ತಾರೀಕು ಚೆನ್ನಾಗಿ ಓದಬೇಕು. 10 ಸೆಕೆಂಡ್ PUC ಮತ್ತು ಡಿಗ್ರಿ ಓದಿದ್ದೀರಿ, BEd ಇದ್ದೀರಿ, ಎಲ್ಲರೂ ಬೇರೆ ಅಲ್ವಾ? ಎಲ್ಲರೂ ಇದ್ದಾರ. ಗುಡ್ ಗುಡ್ ಗುಡ್. ನೀವು ಮುಂದೆ ಲಾಯರ್ಗಳಾಗೋರು, ಎಲ್ಲ ಪ್ರಾಬ್ಲಮ್ ಹೇಳ್ಬೇಕು ನಮಗೆ. ಆಮೇಲೆ ನೀವು ಮುಂದೆ ನಿಂತ್ಕೊಂಡು ಇದೆಲ್ಲ ಕಂಟ್ರೋಲ್ ತಗೋಬೇಕು. ನ್ಯಾಯವಾಗಿ ಅನ್ಯಾಯ ಬೇಡ ಅಲ್ವಾ? ಚೆನ್ನಾಗಿ ಓದ್ಬೇಕಮ್ಮ. ನೀವು ಒಳ್ಳೆ ಲಾಯರ್ಗಳಾಗಬೇಕು, ಒಳ್ಳೆ ವ್ಯಕ್ತಿಗಳಾಗಬೇಕು. ಮುಂದೆ ನಾಳೆ ನೋಡಿ ಇವರು DSP ಆಗಿದ್ದಾರೆ, SP ಆಗಿದ್ದಾರೆ. ನಾಳೆ ಬೆಳಗ್ಗೆ ನೀವು ಯಾರಾದರೂ
ಇಲ್ಲಿ ಈ ಡಿಸ್ಟಿಕಲ್ಲೂ ಇಲ್ಲ ನಿಮ್ಮ ಡಿಸ್ಟಿಕಲ್ಲೂ MLA ಮಿನಿಸ್ಟ್ರು ಆಗ್ಬೋದು. ಏನು ಮಾಡ್ತೀವಿ ಸಮಾಜಕ್ಕೆ? ಒಳ್ಳೆಯದು ಅಂದ್ರೆ ಹೆಂಗೆ? ಬರೀ ಇವ್ರು ಹೇಳ್ತಾರೆ ನಮ್ಮವ್ರು ಬರೀ ಒಳ್ಳೇದು ಮಾಡ್ತೀವಿ. ಏನು ಒಳ್ಳೇದು ಮಾಡ್ತಾ ಇದ್ದಾರೆ? ನೀವು ಚೆನ್ನಾಗಿ ಓದಬೇಕು. ಈ ಓದೋ ಟೈಮಲ್ಲಿ ಬೇರೆ ಏನು ಸೈಡ್ ಗೀಡ್ ನೋಡೋಂಗಿಲ್ಲ. ಗೊತ್ತಾಗುತ್ತಾ? ನಿಮ್ಗೆ ಸಣ್ಣ ಮಕ್ಕಳು ಗೊತ್ತಾಗುತ್ತೆ, ದೊಡ್ಡ ಮಕ್ಕಳು ಗೊತ್ತಾಗುತ್ತೆ. PUC SLC ಮಕ್ಕಳು, ಡಿಗ್ರಿ ಮಕ್ಕಳು, LLB ಮಕ್ಕಳು, ನಿಮ್ಮ ಕಾನ್ಸಂಟ್ರೇಷನ್ ಓನ್ಲಿ ಸ್ಟಡೀಸ್, ಬೇರೆ ಇರಬಾರ್ದು, ಬೇರೆ ಏನೂ ಇರಬಾರ್ದು. ಗೊತ್ತಾಯ್ತಾ ಏನು ಅಂತ? ನಾನು ಎಲ್ಲರೂ ಮುಂದೆ ಸಣ್ಣ ಮಕ್ಕಳಿಗೆ ಅವ್ರು ಕೇಳೋಕೆ ಇಷ್ಟ ಆಗಿಲ್ಲ ನನಗೆ. ಅದಕ್ಕೋಸ್ಕರ ನಿಮ್ಮ ಏಮ್ ಓನ್ಲಿ ಟು ರೀಚ್ ಯುವರ್ ಗೋಲ್. ಚೆನ್ನಾಗಿ ಓದಿ ನಿಮ್ಮ ಗೋಲ್ ಮುಟ್ಟಬೇಕು. ಅದು ಮುಟ್ಟಿದ್ರೆ ನಿಮ್ಮ ಅಪ್ಪ ಅಮ್ಮನ ಒಳ್ಳೆಯ ಹೆಸರು, ನಿಮ್ಮ ಲೈಫ್ ಸೆಟ್ಲ್ ಆಗುತ್ತೆ, ಸಮಾಜಕ್ಕೆ ಒಳ್ಳೆಯದಾಗುತ್ತೆ, ದೇಶಕ್ಕೆ ಒಳ್ಳೆಯದಾಗುತ್ತೆ. ಅಲ್ಲೇನೋ ಎಡವಟ್ಟಾದರೆ ನಿಮಗೆ ನೀವೇ ದ್ರೋಹ, ತಂದೆ ತಾಯಿ ದ್ರೋಹ, ನಿಮ್ಮ ಊರಿಗೆ ದ್ರೋಹ, ನಿಮ್ಮ ತಾಲೂಕು ದ್ರೋಹ, ದೇಶಕ್ಕೆ ದ್ರೋಹ ಅಲ್ವಾ? ಚೆನ್ನಾಗಿ ಓದಬೇಕು. ನೋಡಿ ಎಂಥ ಮಹಾನ್ ಭಾವನೆಲ್ಲ ಹಾಕಿದ್ದೀರಿ, ಉದ್ದಕ್ಕೂ ಒಳ್ಳೆ ಒಳ್ಳೆ ವ್ಯಕ್ತಿಗಳೆಲ್ಲ ಹಾಕಿದ್ದೀರಿ ಮೇಲೆ. ಇವಾಗ ಲೆಕ್ಕಿ ನಿಮ್ಗೆ ಆಗ್ತಿದೆ, ನಮಗೆಲ್ಲ ಆಗ್ತಾ ಇರಲಿಲ್ಲ. ನಾವೇ ಗೊಜ್ಜು ಅಂತ ಗೊತ್ತಾಗ್ತಾ? ಚಟ್ನಿ ಅಲ್ಲ, ಮೆಣಸಿನ್ಕಾಯಿ, ಉಪ್ಪು, ಗಂಜಿ ಅಲ್ಲ, ಉಪ್ಪು ಮೆಣಸಿನ್ಕಾಯಿ ಈರುಳ್ಳಿ ಇಸ್ಕೊಳ್ಳೋದಂಗೆ ಆ ಅನ್ನಕ್ಕೆ ಹಾಕೋ ತಿನ್ಕೊಳ್ಳೋದಲ್ಲ. ಹಂಗೆ ಮಾಡ್ತಾ ಇದ್ದೆ ನಾನು. ಯಾಕೆ ಎಲ್ಲರಿಗೂ ಮುಗಿಸೋವರೆಗೂ ಅದೇ ಗತಿ. ನಾವು ಓದಿ ಒಳ್ಳೆ ಮಾರ್ಕ್ ತಗೊಂಡ್ರೆ ಒಳ್ಳೆ ವ್ಯಕ್ತಿಗಳಾದರೆ ಸಮಾಜಕ್ಕೆ ಏನಾದ್ರು ಮಾಡ್ಬೋದು. ನೀವು 99 100 ಬರಬೇಕು ನಾನು ಹೇಳೋದಿಲ್ಲ. ಚೆನ್ನಾಗಿ ಓದಬೇಕು, ಸಂಸ್ಕಾರ ಬೆಳೆಸ್ಕೋಬೇಕು. ಫಸ್ಟು ನೀವು 100%, 98, 100% ಮಾರ್ಕ್ಸ್ ತಗೊಂಡು ಪುಸ್ತಕ ಬದನೆಕಾಯಿ ಕಲ್ಚರ್ ಇಲ್ಲ ಅಂದ್ರೆ ಏನು ಮಾಡಬೇಕು? ನೀವು ಜಸ್ಟ್ ಪಾಸ್ ಆದರೂ ಪರವಾಗಿಲ್ಲ, ಕಲ್ಚರ್ 100% ಇರಬೇಕು ಅಲ್ವಾ? ನೀವು 99, 100 ತಗೊಂಡು ನಾಳೆ DC, SP ಅದು ಇದು ಜಡ್ಜು ಗಿಜ್ಜು ಎಲ್ಲ ಆದಮೇಲೆ ನಿಮ್ಮ ಕಲ್ಚರೇ ಇಲ್ಲ, ದಾಹ, ಹಿಂಗಂದ್ರೆ ಏನು? ಕರಪ್ಷನ್, ಹಿಂಗಾದ್ರೆ ನೋ ಯೂಸ್. ನೀವು ಆರ್ಡಿನರಿ ಪಾಸ್ ಆದ್ರೂ ಪರವಾಗಿಲ್ಲ, ಆದರೆ ನೀವು ಬದುಕೋದು 100% ಗಟ್ಟಿಗಿರ್ಬೇಕು ಅಲ್ವಾ? ಈ ದೇಶದ ದೊಡ್ಡ ಪಿಡುಗು ಯಾವುದು? ಭ್ರಷ್ಟಾಚಾರ. ನಾವು ಈಕ್ವಾಲಿಟಿ, ಜೆಂಡರ್ ಈಕ್ವಾಲಿಟಿ ಮಾಡಬೇಕು. ನೀವು ಮಕ್ಕಳ ಚೆನ್ನಾಗಿ ಓದಬೇಕು. ಇವಾಗೆಲ್ಲ 50% ಮಾಡ್ತಾ ಇದ್ದಾರೆ ಎಲ್ಲ ಎಂಪ್ಲಾಯ್ಮೆಂಟಲ್ಲೂ. ನೀವು ಸ್ಟ್ರಾಂಗ್ ಆಗಬೇಕು, ನೀವು ಚೆನ್ನಾಗಿ ಓದಬೇಕು. ಬೆಳಗ್ಗೆ ಇದು ಸ್ವಲ್ಪ ಫೀಲ್ಡ್ ಇದೆ, ನಾನು ನೋಡಿದೆ. ಬೆಳಗ್ಗೆ 6 ಗಂಟೆಗೆ ಎದ್ದು ಸ್ವಲ್ಪ ಎಕ್ಸಸೈಸು, ಯೋಗ, ವಾಕ್ ಮಾಡೋ ಜಾಗ ಇಲ್ಲ ಅನ್ಸುತ್ತೆ. ವಾಕ್ ಮಾಡೋ ಜಾಗ ಇಲ್ಲ, ಇಲ್ಲೇ ಯೋಗ ಮಾಡಬೇಕು. ಕಾನ್ಸಂಟ್ರೇಷನ್ ಬೆಳಗ್ಗೆ ಸ್ವಲ್ಪ ಯೋಗ ಮಾಡಿ ಬೆಳಗ್ಗೆ ಎದ್ದು, ಇಲ್ಲಿ ಜಾಗ ಇದೆ ಮುಂಗಡೆ. ಚೆನ್ನಾಗಿ ಓದಬೇಕಮ್ಮ. ಅಪ್ಪ ಅಮ್ಮನ ಹೆಸರು ತರಬೇಕು. ನೀವು ಚೆನ್ನಾಗಿ ಕಷ್ಟಪಟ್ಟರೆ ನಿಮ್ಮ ಜೀವನ ನೀವೇ ಸರಿ ಮಾಡ್ಕೋಬೋದು. ನೀವು ಏನೋ ಊಟ ಹಾಕ್ತಾರೆ, ಏನೋ ಕಾಲ ಹಾಕ್ಕೊಂಡು ಸುಮ್ಮನೆ ಅಲ್ಲಿ ತಿರ್ಗಾಡ್ಕೊಂಡಿದ್ರೆ ನೋ ಯೂಸ್. ಲೈಫ್ ಸ್ಪಾಯ್ಲ್ ಆಗಿಬಿಡುತ್ತೆ. ರಾತ್ರಿ ಆಗಲು ಕಷ್ಟಪಡಬೇಕು, ಚೆನ್ನಾಗಿ ಓದಬೇಕು. ಲಕ್ಕಿ ಯಾವುದೇ ಕಾರಣಕ್ಕೆ ನೀವು ಒಳ್ಳೆ ವಿದ್ಯಾವಂತರಾಗಿ ನಾವು ಓದಿ ಅಪ್ಪ ಅಮ್ಮನ ಹೆಸರು ತಗೊಂಡ್ಬರ್ತೀವಿ. ಭ್ರಷ್ಟಾಚಾರ ತಲೆ ಬಗ್ಸಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಈಗ ಪ್ರತಿಜ್ಞೆ ಮಾಡಿ. ಚೆನ್ನಾಗಿ ಓದ್ತೀವಿ ನಾವು, ಅಪ್ಪ ಅಮ್ಮನ ಒಳ್ಳೆ ಹೆಸರು ತಗೊಂಡ್ಬರ್ತೀವಿ, ಟೀಚರ್ ಒಳ್ಳೆ ಹೆಸರು ತಗೊಂಡ್ಬರ್ತೀವಿ, ಸಮಾಜಕ್ಕೆ ಒಳ್ಳೆ ಹೆಸರು ತಗೊಂಡ್ಬರ್ತೀವಿ. ಯಾವುದೇ ಕಾರಣಕ್ಕೂ ನಾವು ಭ್ರಷ್ಟಾಚಾರಗಳಾಗಿ ಬದುಕೋದಿಲ್ಲ, ಸಮಾಜ ಸೇವೆ ಮಾಡ್ತೀವಿ. ಡಾಕ್ಟರ್ ಆಗಲಿ ಏನೇ ಆಗಲಿ ಅದೆಲ್ಲ ಮಾಡ್ಬೇಕು. ಎನಿ ಕ್ವಶನ್ಸ್ ಯು ವಾಂಟ್ ಕ್ವಶನ್ ಮೀ ಕೇಳಿ. DYSP ಡ್ರೆಸ್ ಹಾಕೊಂಡು ಗೋಲ್ ಇಟ್ಕೊಂಡ್ಬಿಟ್ಟು ಮುಗಿತು, ಯಾವ ಅರ್ಥ ಬರಲ್ಲ ಅಲ್ವಾ? ಎಕ್ಸರ್ಸೈಸ್ ಮಾಡಿ ಚೆನ್ನಾಗಿ ರೆಡಿ ಆಗಬೇಕು. ನೀವು ಯಾರು ಕಮ್ಮಿ ಇಲ್ಲ, ಗಂಡಸರಿಗಿಂತ ನೀವು ಸ್ಟ್ರಾಂಗ್ ಇದ್ದೀರಿ. ಮೆಂಟಲಿ ಆರ್ ವೆರಿ ಸ್ಟ್ರಾಂಗ್. ನೋಡೋಕೆ ಸಣ್ಣಗೆ ಸ್ವಲ್ಪ ಕಟ್ ಪಡೆದ್ರೆ ಎಮೋಷನ್ ಅಷ್ಟು ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿ, ಸ್ವಲ್ಪ ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಏನೇನು ಬೇಕು ಎಕ್ಸಸೈಸ್ ಎಲ್ಲ ಬೆಳಗ್ಗೆ ಸ್ವಲ್ಪ ಮಾಡಿ ಗಟ್ಟಿಗಿರ್ಬೇಕು ಅಲ್ವಾ?
ನಾನು ನೋಡಿ ಬುದ್ಕ 64 ವರ್ಷ ಬೆಳಗ್ಗೆ ವಾಕ್ ಮಾಡಿ ಯೋಗ ಮಾಡಿ ಬಂದೆ. 1 ಅವರ್ ಯೋಗ ಮಾಡ್ತೀನಿ, ವಾಕ್ ಮಾಡ್ತೀನಿ, ಮೈಂಡ್ ಫ್ರೀ ಆಗುತ್ತೆ. ಯೋಗ ಮಾಡಿ. ನಿಮ್ಗೆ ಯಾರು ಯೋಗ ಮಾಡ್ತಿಲ್ವಾ? ಇಲ್ಲಿ ಇದ್ದಿಲ್ವಾ? ಒಳ್ಳೆ ಹಾಲು ಇಲ್ಲಿ ಮಾಡ್ತಾರೆ ನೋಡ್ರಿ, ಯೋಗ ಒಂದು ಪುಸ್ತಕ ವಾಲಂಟಿಯರ್ ಬಂದು ಹೇಳ್ಕೊಡ್ತಾರೆ ಮಕ್ಕಳು. ಸಂಡೆ ಹೇಳ್ಕೊಡ್ಬೋದು ಅವ್ರಿಗೆ. ವಾರ ಒಂದೇ ಮಾಡೋದಲ್ಲ, ಏನು ವಾರ ಒಂದೇ ಅವ್ರಿಗೆ ಯಾರು ಐಡಿಯಾ ಕೊಟ್ಟಿಲ್ವಲ್ಲ. ನಿಮ್ಮ ವಾರ್ಡನ್ನ ಹೆಂಗ್ ಮಾಡ್ತಾರೆ, ಅವ್ರು ಸ್ವಲ್ಪ ರಬ್ಬರ್ ಅಂತ ಕಾಣ್ತಾರೆ, ನಾನು ನೋಡಿದೆ. ಹೌದಲ್ಲ? ಟೆನ್ಷನ್ ಆಗಿರೋ ಯಾಕೋ ಸ್ವಲ್ಪ ಟೆನ್ಷನ್ ಅಂತ ಬಿಹೇವಿಯರ್ ಥರ ಇದ್ದವು. ಜೋರ್ ಮಾಡ್ತಾರ. ಮೋದಿ ಹೇಳ್ತಾರ ಥ್ಯಾಂಕ್ ಯು. ನೋಡಿ ಮೊನ್ನೆ ಇನ್ಸಿಡೆಂಟ್ ಆಯ್ತಂತಲ್ಲ, ಹೆಂಗಾಯ್ತು? ಸೆಕ್ಯೂರಿಟಿ ಅವರು ರೈಟಲ್ಲಿ ಅವ್ರು ಏನು ಮಾಡ್ತಾರೆ? ಅವತ್ತು ಅವರು ರಜೆ ಇದ್ರು ಸರ್, ಬಟ್ ಹುಡುಗ ಅವ್ರು ಹುಡುಗಿಯರು ಸೆಕ್ಯೂರಿಟಿ ಇರೋದು ಅವ್ರು ಹೇಳ್ಬೇಕಲ್ಲ. ಅಲ್ಲ ಗೋಡೆಗೆ ಇದೆಯಲ್ಲ ಅದು ಒಂದು ಏನೇ ಇರ್ಬೋದು. ಕಾಡು ಮರ ಬೆಳೆದಿತ್ತು. ಅದು ಅದೇನಂತ ಗಟ್ಟಿ ಮರ ಅಲ್ಲ, ಅಲ್ಲಿಂದ ಅಲ್ಲಿ ಶೀಟಿಗೆ ಹತ್ತಿ ಅಲ್ಲಿಂದ ಬಂದಿದೆ. ನಿಮ್ಮ ಸೆಕ್ಯೂರಿಟಿ ಇರ್ತಾರಲ್ಲ, ಇಟ್ಕೊಂಡು ಸ್ವಲ್ಪ ನಿಮ್ಗೆ ಅದಾದ್ರೆ 2 ನಾಯಿ ಇಟ್ಕೊಳ್ರಿ. ಈ ನಾಯಿ ಬೀದಿ ನಾಯಿ 2 ನಾಯಿ ಇರಬೇಕು. ನೈಟ್ ಬಿಟ್ಬಿಟ್ರೆ ಆಗಲ್ಲ ಕಟ್ಟಾಕಿ ಅದು ಮಕ್ಕಳ ಜೊತೆ ಫ್ರೆಂಡ್ ಆಗ್ಬಿಡ್ತವೆ. ನೈಟ್ ಒಳಗಡೆ ಹಾಕ್ಬಿಟ್ರೆ ಅವನು ಬರೋಕ್ಕಾಗಲ್ಲ. ಬರೀ ಹೆಣ್ಮಕ್ಳಿದಾರಲ್ಲೇ, ನೀವ್ಯಾರು ಇರೋಲ್ಲ ಇಲ್ಲಿ. ಅದೇ ಪ್ರಾಬ್ಲಮ್. ಅವ್ರಿಗೆ ಏನು ಮಾಡ್ತಾರೆ, ಯಾರೋ ನುಗ್ಬಿಟ್ಟು ಏನು ಮಾಡಬೇಕು, ಈ ಕಡೆ ಜಂಪ್ ಮಾಡ್ಬೋದು, ಹಿಂಗೆ ಮಾಡ್ಬೇಕು. ಅದು ಯಾಕಂದ್ರೆ ಅಲ್ಲಿ ನಿಮ್ಮ ಇವ್ರು ಯಾರು ಅಲ್ಲಿ ಮಾತ್ರ ಕಲ್ಲ ಗ್ಲಾಸ್ ಹಾಕ್ಯಾರ, ಗ್ಲಾಸ್ ಹಾಕಿಲ್ಲ ಅಲ್ಲಿ, ಅಷ್ಟು ಬಿಟ್ಟಿದ್ದಾರೆ. ಅಲ್ಲಿ ಆರಾಮಾಗಿ ಸ್ವಲ್ಪ ಗ್ಲಾಸ್ ಹಾಕ್ತಾರೆ. ಹಾಕ್ಸ್ಬೇಕ್ರಿ. ಏನ್ ಮಾಡ್ತೀರಿ? ಎಲ್ಲ ಹೋಗ್ಬೇಕು, ಹೋಗಿದ್ದೆ ಅಂತ ನೀವೇನ್ ಮಾಡ್ತೀರಿ? ಗ್ಲಾಸ್ ಹಾಕ್ಸ್ಬಿಟ್ಟಿರ್ತಾರೆ, ಉದ್ದುದ ಗ್ಲಾಸ್ ಹಾಕಿ. ಎಲ್ಲಮ್ಮ ಅವ್ರು ಯಾರು ಎಡಿಸಿ ಫೋನ್ ಮಾಡಿ ಅದಲ್ಲಿ ಮೆಶ್ ಇರಲಿಲ್ಲ ಸರ್, ಆಮೇಲೆ ಹಾಕ್ಸಿದ್ದಾರೆ, ಮರ ಕಡಿಸಿ ಮತ್ತೆ ಮೆಶ್ ಹಾಕಿ. ಹಾಂ, ಅದು ಅಲ್ಲಿ ಏನು ಹಿಂಗೆ ಬಂದು ಜಂಪ್ ಮಾಡಿ ಹಿಂಗೆ ಬಂದು ಹೋಗ್ತಾರೆ ಮೆಟ್ಲಲ್ಲಿ. ಹಲೋ, ಹಾಂ ನಮಸ್ತೆ ಅಮ್ಮ. ನೀವು ಏನು ಹಾಸ್ಟ್ಲು ಅಧ್ವಾನ ಆಗಿದೆ ಅಮ್ಮ. ಹಾಂ ಹಾಂ, ಇರಲಿ ಪರವಾಗಿಲ್ಲಮ್ಮ. ನನಗೆ ಸಿ ದೇರ್ ಆರ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಹಿಯರ್. ನಾನು ನೋಡಿದೆ. ಹಾಂ, ಫುಡ್ಡು ಸರಿ ಇಲ್ಲ, ಮಕ್ಕಳಿಗೆ ಬಿಸಿನೀರಿಲ್ಲ, ಇಲ್ಲಿ ಇಲಿಗಳ ಕಾಟ ಜಾಸ್ತಿ ಇದೆ, ಊಟ ಟೈಮ್ ಕೊಡ್ತಾ ಇಲ್ಲ. ಇದ್ರ ಪ್ರಕಾರ ಚಾರ್ಟ್ ಪ್ರಕಾರ ಹಾಂ ನೀಟಾಗಿ ಕೊಡಬೇಕು. ಆಮೇಲೆ ಮಕ್ಕಳ ಜೊತೆಯಲ್ಲಿ ಅವರು ನಮ್ಮ ಮಕ್ಕಳಲ್ಲ, ಯು ಶುಡ್ ಬಿಹೇವ್ ವಿತ್ ಪ್ರಾಪರ್ಲಿ. ಅವ್ರಿಗೆ ಸುಮ್ಮನೆ ಅದು ಇದು ಮಾಡೋಂಗಿಲ್ಲ. ಲೈಬ್ರರಿ ಬುಕ್ಸ್ ಇಲ್ಲ. ಲೈಬ್ರರಿ ಚೆನ್ನಾಗಿ ಓದಕ್ಕೆ ಮಕ್ಕಳು ಬೇಕಲ್ಲ. B.Ed ಮಕ್ಕಳಿಗೆ ಬುಕ್ಸ್ ಇಲ್ವಂತೆ. ನೀವೆಂತ ಮಾಡ್ಬೇಕ್ರಿ? ಯಾರಿಗಾದ್ರೂ ಹೇಳ್ತಾ ಕೊಡ್ತಾರೆ, ನಿಮ್ಮ MLA ಗೆ ಕೊಡ್ತಾರೆ, ಸ್ಪಾನ್ಸರ್ ಮಾಡೋ ಇರ್ತಾರ್ರಿ. ನೀವು ಎಲ್ಲ ಇಲ್ಲ ಅಂದ್ರೆ ಎಂತ ಅದು ಮಾಡ್ಬೇಕ್ರಿ? ನೋಡಿ, ಅವು ಸ್ಕೂಲ್ ಮಕ್ಕಳು ಓದೋ ಮಕ್ಕಳಿಗೆ ಬುಕ್ಸ್ ಇಲ್ಲ ಅಂದ್ರೆ ಏನು ಮಾಡ್ಬೇಕು ಅವರು? ಇಮಿಡಿಯೇಟ್ ಆಗಿ ಪರ್ಚೇಸ್ ಮಾಡಿಕೊಡಿ. ಜನರಲ್ ನಾಲೆಡ್ಜ್ ಬುಕ್ಸು. B.Ed ಓದೋ ಹುಡುಗರು ಇದು ಮಾಡಿ. ಆಮೇಲೆ LLB ಹುಡುಗರು ಇದ್ದಾರೆ, ಡಿಗ್ರಿ ಇದ್ದಾರೆ, ಅವ್ರು ಎಕ್ಸಾಮಲ್ಲಿ ಓದ್ಕೋಬೇಕು. ಸ್ವಲ್ಪ ಬುಕ್ಸ್ ಲೈಬ್ರರಿ ಬೇಕು. ಲೈಬ್ರರಿ ನಾನು ನೋಡ್ತೀನಿ. ಆಮೇಲೆ ಎಲ್ಲ ಫ್ಯಾನ್ಗಳು ಹೋಗ್ಬಿಟ್ಟಿದೆ. ಟಾಯ್ಲೆಟ್ಸಲ್ಲಿ ಗಲೀಜಿದೆ. ಕಾಂಪೌಂಡ್ ಅಲ್ಲಿ ಎಲ್ಲ ಮೊನ್ನೆ ಅವನ ಕಳ್ಳ ಬಂದಿದ್ದಂತೆ, ಹೆಣ್ಮಕ್ಳ ಕಡೆ ಬಂದ್ರೆ ಹೆಂಗ್ರಿ? ನೀವು ಎಂತ ಮಾಡ್ತೀರಿ? ನೀವೊಬ್ಬ ಹೆಣ್ಮಕ್ಳಲ್ವಾ? ನೀವು ಎಸ್ಟಿಮೇಟ್ ಆಗೋಷ್ಟೊತ್ತು ಮತ್ತೆ ನೋಡಿ ಅಮ್ಮ ತಾಯಿ, ನೀವು ಎಸ್ಟಿಮೇಟ್ ಆಗೋಷ್ಟು ಇನ್ನೊಂದ್ಸಲ 4 ಜನ ಬರ್ತಾರೆ. ಫಸ್ಟ್ ಅಲ್ಲಿ ಸ್ವಲ್ಪ ಏನಾದರೂ ಸೇಫ್ಟಿ ಫಸ್ಟ್ ಮಾಡಿ, ಸೇಫ್ಟಿ ಮಾಡಿ. ಆಮೇಲೆ ನಾನು ನಿಮ್ಮ ರೂಮ್ ಒಳಗಡೆ ನಾನು ನೋಡಿದೆ, ಏನು ಸಿಲಿಂಡರ್ ಎಲ್ಲ ಇಟ್ಕೊಂಡಿದ್ದೀರಿ ಒಳಗಡೆ ಸ್ಟೋರ್ ರೂಮಲ್ಲಿ. ನಿಮ್ಮ ವಾರ್ಡನ್ ನಾನು ತೋರಿಸಿದ್ದೀನಿ. ಸಿಲಿಂಡರ್ ಆಚೆ ಫಿಟ್ ಮಾಡಿರಿ. ಆಚೆ ಫಿಟ್ ಮಾಡದೇ ಇದ್ರೆ ಸ್ಟಾಕ್ ರೀ ಒಳಗಡೆ ಇಟ್ಟಿದ್ದೀರ. ಸ್ಟಾಕ್ ಒಂದು ಸಿಲಿಂಡರ್ ಹೆಚ್ಚು ಕಮ್ಮಿ ಆದ್ರೂ ಹೋಯ್ತು. ಚೈನ್ ಹಾಕ್ಲಿ, ಯಾರು ಎತ್ಕೊಂಡು ಹೋಗ್ತಾರೆ ಸರ್? ನೀವು ಸುತ್ತು ಜಾಲರಿ ಹಾಕಿ ಆಚೆ ಬೀಗ ಹಾಕಿದ್ರೆ ಮುಗೀತು.
ಇಲ್ಲಿ ನೋಡಿ ಬರೀ ಹೆಣ್ಮಕ್ಳು ಇದ್ದಾರೆ, ಸೇಫ್ಟಿ ಇಸ್ ಇಂಪಾರ್ಟೆಂಟ್. ನಿಮ್ಗೆ ಹಂಗಾದ್ರೆ ಒಂದು ನಾಯಿ ಸಾಕ್ರಿ ಇಲ್ಲಿ. ಈ ನಮ್ಮ ಸ್ಟ್ರೀಟ್ ಡಾಗ್ಸ್ ಬರ್ತಾವಲ್ಲ, ಸಾಕಿದ್ರೆ ಎಲ್ಲ ಮಕ್ಳ ಜೊತೆ ಚೆನ್ನಾಗಿರ್ತಾವ ಅವು. ನೈಟ್ ಬಿಟ್ಟು ನಾಗಲ್ ಕಟ್ಟಾಕಿ ನೈಟ್ ಬಿಟ್ಬಿಡಿ. ನಮ್ಮ ಇಲ್ಲಿ ಮಕ್ಳ ಸೇಫ್ಟಿ ಇಂಪಾರ್ಟೆಂಟು. ಏನೇನೂ ಸರಿ ಇಲ್ಲ ಇಲ್ಲಿ. ನೀವು ಇದು ಮಾಡಿದ್ರೆ ಕಷ್ಟ ತಾಯಿ. ನಿಮ್ಮ ಪ್ರಾಬ್ಲಮ್ ಆಗುತ್ತೆ ಅಂದರೆ ಗಿವ್ ಮಿ ದಿ ಡೀಟೇಲ್ಸ್. ಐ ವಿಲ್ ಟಾಕ್ ಟು ದಿ ಪ್ರಿನ್ಸಿಪಲ್. ನಿಮ್ಮ ಸೋಷಿಯಲ್ ವೆಲ್ಫೇರ್ ಸೆಕ್ರೆಟರಿ ಮಾತಾಡ್ತೀನಿ. ನಿಮ್ಮ ಮಿನಿಸ್ಟರ್ ಮಾತಾಡ್ಬೇಕಾದ್ರೆ ನಾನು ಮಾತಾಡ್ತೀನಿ. ದಿಸ್ ಇಸ್ ದ ಈ ಒಂದು ಮತ್ತೆ ನಮ್ಮ DYSP ಬರ್ತಾರೆ, ಇಮ್ಮಿಡಿಯೇಟಾಗಿ ಬರ್ತಾರೆ. ಅವ್ರು ಅಗೈನ್ ಅವ್ರು ಚೆಕ್ ಮಾಡ್ತಾರೆ. ಲೈಬ್ರರಿ ಬೇಕು, ಲೈಬ್ರರಿ ಬುಕ್ಸ್ ಬೇಕು, ಊಟ ತಿಂಡಿ ಎಲ್ಲ ರೆಡಿ ಆಗಬೇಕು. ನಿಮ್ಮ ವಾರ್ಡನ್ಗಳು ಸ್ವಲ್ಪ ಮಕ್ಕಳ ಜೊತೆ ಪ್ರೀತಿಯಿಂದ ಇರಬೇಕು. ಆಯಿತು, ನೀವು ಬಂದರೆ ನಮಗೂ ಖುಷಿ. ಇಲ್ಲಿ ಇಲಿಗಳು ಕಚ್ಚಿದ್ರೆ ನೋಡ್ಕೊಳ್ಳಿ ಸ್ವಲ್ಪ. ಇಲಿಗಳು ಕಾಟ ಜಾಸ್ತಿ ಇದೆ ಅಂತೆ. ಮಲ್ಕೊಂಡ್ರೆ ಬೆಳಗ್ಗೆ ಕಚ್ಚಿಬಿಟ್ರೆ ಪಾಪ ಹೆಂಗೆ ಮಕ್ಕಳು ಓದೋದವು. ಸದ್ಯ ಯಾರು ಸ್ನೇಕ್ ಕಚ್ಚಿದೆ ಅಂತ ಹೇಳಿಲ್ಲ, ಇಲಿಗಳು ಕಚ್ಚಿದೆ ಅಂತೆ. ಸ್ವಲ್ಪ ಅದನ್ನ ಅಪ್ಡೇಟ್ ಮಾಡಿ ಅಮ್ಮ. ಆ ರೂಮ್ಗಳೆಲ್ಲ ಕತ್ತಲಿದೆ, ರೂಮ್ಗಳೆಲ್ಲ ಬೆಡ್ಗಳು ನೀಟಾಗಿಲ್ಲ. ಅವರು ಪ್ಯಾಡ್ ಕೊಟ್ಟಿಲ್ಲವಂತೆ, 2-3 ತಿಂಗಳಿಂದ ಪ್ಯಾಡೇ ಕೊಟ್ಟಿಲ್ಲ ಅವ್ರಿಗೆ. ಅದೆಲ್ಲ ಸ್ವಲ್ಪ ಎಲ್ಲ ರೆಗ್ಯುಲರ್ ಆಗಿ ಬರಬೇಕು. ಮೊನ್ನೆ ನಮ್ಮ ಇವ್ರು ಬಂದು DYS ಒಂದು ವಾರದಲ್ಲಿ ಎಲ್ಲ ಸೆಟ್ ಆಗಿದ್ರೆ ಸರಿ, ಇಲ್ಲ ಅಂದ್ರೆ ನಾನು ಕೇಸ್ ರಿಜಿಸ್ಟರ್ ಮಾಡ್ತೀನಿ ನಿಮ್ಮ ಮೇಲೆ. ಸರಿ ಸರಿ ನೋಡಿ, ಮಾತಾಡ್ಬೇಕು. ನಮಗೇ ರೋಪ್ ಆಗ್ತೀರಿ ನೀವು. ನಿಮ್ಗೆ ಆವಾಗ ಅಬ್ಸರ್ವ್ ಮಾಡಿದ್ರೆ ನೀವು ಏನಾದ್ರು ಪ್ರಾಬ್ಲಮ್ ಹೇಳಿ, ಸರಿ ಮಾಡ್ತೀನಿ, ಡಾಕ್ಟರ್ ಕರ್ಕೊಂಡು ಹೋಗ್ತೀನಿ ನಾವು. ಡೋಂಟ್ ಅಗ್ರೆಸಿವ್. ಸೀರಿಯಸ್ ನಮ್ಮನ್ನು ಮಾತಾಡೋದು ಮಾಡ್ತಾ ಇದ್ದೀನಿ ನಾನು. ಆ ರೇಷನ್ ಕ್ಲೀನ್ ಇಲ್ಲ, ಪ್ರಾಬ್ಲಮ್ ಇದೆ. ಎಲ್ಲ ನೀಟಾಗಿ ಮೇಂಟೈನ್ ಮಾಡಿ. ನಿಮ್ಮ ಪ್ರಾಬ್ಲಮ್ ಆದರೆ ನಮಗೆ ಫೋನ್ ನಂಬರ್ ಕೊಟ್ಟು ಮಾಡಿ, ನಾನು ಸರಿ ಮಾಡ್ತೀನಿ. ಇಲ್ಲಿ ಲಕ್ಷಾಂತರ ದುಡ್ಡು ಖರ್ಚು ಮಾಡ್ತೀವಿ ನಾವು, ಟ್ಯಾಕ್ಸ್ ಪೇಯರ್ಸ್ ಮನಿ. ಮಕ್ಕಳಿಗೆ, ಬಡವ್ರ ಮಕ್ಕಳಿಗೆ ಅನುಕೂಲ ಆಗಬೇಕು ಅಂತ. ಅಲ್ಲಿ ಬೇರೆ ಥರ ಬಿಹೇವಿಯರ್ ಆಗಬಾರ್ದು, ಒಳ್ಳೇದಾಗಬೇಕು. ಆ ಮಕ್ಕಳಿಗೆಲ್ಲ ಒಳ್ಳೇದಾಗಬೇಕು ಅಷ್ಟೇ. ಅದೇನೋ ಯಾರೋ ಮಕ್ಕಳಿಂದ ದೇವಸ್ಥಾನಕ್ಕೆ ಹೋಗಿದ್ರಂತೆ, ಒಂದು ವಾರ ಬಿಟ್ಟು ಕಳಿಸಿ. ಒಂದು ಸಲ ಬಂದು ಎಲ್ಲ ಒಂದು ಸಲ ಚೆಕ್ ಮಾಡಿ. ಏನು ಮಾಡಿಲ್ಲ ಅಂದರೆ ಜಸ್ಟ್ ಸೆಂಡ್ ರಿಪೋರ್ಟ್ ರಿಜಿಸ್ಟರ್ ಕೇಳಿ ಟೊಮೊಟೊ ರಿಜಿಸ್ಟರ್ ಮಾಡ್ತೀವಿ. ಇಲ್ಲಿ ಏನೂ ಇಲ್ಲಮ್ಮ, ಇಲ್ಲ ಏನೇನು ಇಲ್ಲ ಇಲ್ಲಿ. ಇದೆಲ್ಲ ಅವಾಗ ಇವೆಲ್ಲ ಸೇರ್ಕೊಂಡ್ಬಂದು ಇಲ್ಲಿಗಳು ಬರ್ಬೋದು. ಏನಿಲ್ಲ. ಎಲ್ಲಿದ್ದೀರಿ ನೀವು? ನೀವು ಉಡುಪಿಯಲ್ಲಿ ಇರಿ, ನಮ್ಮ ಮಕ್ಳಿಗೆ ಒದ್ದಾಡಲಿ. ನೀವು ಉಡುಪಿಯಲ್ಲಿ ಮಜಾ ಮಾಡಿ, ನಾವಿಲ್ಲಿ ಮಕ್ಕಳು ಒದ್ದಾಡಲಿ. ಹಾಂ, ನೀವು ಅಲ್ಲಿ ಫಸ್ಟು ಸಿಲಿಂಡ್ರ್ ಆಚೆ ಹಾಕ್ರಿ. ಫಸ್ಟು ಒಳಗಡೆ ಫುಲ್ ಸ್ಟೋರ್ ರೂಮಲ್ಲಿ ಸಿಲಿಂಡರ್ ಮಾಡಿದಾರೆ. ಅಲ್ಲಿ ನಾವು ದಾಸ್ತಾನು ನೋಡಿದ್ದೀವಿ, ಸಿಲಿಂಡ್ರ್ ಸ್ಟೋರ್ ರೂಮಲ್ಲಿ ಹಾಕಿ ನೋಡಿಲ್ಲ ಅವ್ರು ಎಲ್ಲೂ. ಅದು ಆ ಕಡೆ ಜಾಗ ತೋರಿಸಿದ್ರಿ ನಿಮ್ಮವ್ರಿಗೆ. ಆಚೆ ಹಾಕಿ ಸಿಲಿಂಡ್ರು, ಅದು ಪೈಪ್ ಹಾಕಿ ಜಾಲರಿ ಹಾಕಿ. ಸಿಲಿಂಡ್ರ್ ಒಳಗಡೆ ಡೇಂಜರಸ್ ರೀ, ಮಕ್ಕಳಿದ್ದಾರೆ ಇಲ್ಲಿ. ಹೆಚ್ಚು ಕಮ್ಮಿ ಆದರೆ ಯಾರು ಬರ್ತಾರೆ, ಆವುಗಳು ಕಾಟ ಇದೆ ಅಂತ ಇಲ್ಲಿ. ಆಮೇಲೆ ನಿಮ್ಮ ವಾರ್ಡನ್ಗೆ ಹೇಳ್ತೀನಿ, ಈ ಒಳಗಡೆ ಅದೇನೋ ಕ್ಯೂಬಿಕಲ್ ಥರ ಮಾಡಿದ್ರೆ ಶೆಕೆಗೆ ಹೆಂಗೆ ತಡಿಬೇಕು, ಹುಷಾರ್ಬೇಕಲ್ಲ ಮಕ್ಕಳು. ಅದು ಸ್ವಲ್ಪ ಗ್ಲಾಸ್ ಕಟ್ ಮಾಡಿಸಿ ಕಡೆ ಹಾಕಿ. ನಾನು ಹೇಳ್ತೀನಿ, ಅವ್ರು ಹೇಳಿದ್ದೀನಿ ಹೆಂಗೆ ಮಾಡಬೇಕು ಅಂತ. ಆ ಫುಡ್ ಎಲ್ಲ ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ. ಅವ್ರು ಹುಡುಗರಿಗೆ ಓದಕ್ಕೆ ಲೈಟ್ಗೆ ಸ್ವಲ್ಪ ಸುತ್ತು ಲೈಟ್ ಹಾಕ್ರಿ. ಈ ಮರಗಳ ಕೆಳಗಡೆ ಸ್ವಲ್ಪ ಇದಾಕ್ಸಿ, ಟೇಬಲ್ಗಳು ಹಾಕ್ಸಿ. ಇಲ್ಲಿ ರೆಡಿಮೇಡ್ ಬರ್ತಾವ್ರಿ, ಸಿಮೆಂಟ್ ಉದ್ದಕ್ಕೆ ಹಾಕಿ. ಸಿಮೆಂಟ್ ಉದ್ದಕ್ಕೆ ಕೂತ್ಕೊಳಕ್ ಹಾಕ್ರಿ. ಮೇಲೆ ಟೇಬಲ್ ಬರ್ತಾರೆ ರೆಡಿಮೇಡ್, ಅದು ಹಾಕೊಂಡು ಓದ್ಕೊಂಡು ಮತ್ತೆ ಓದ್ಕೊಂಡು ಅವ್ರು ಇಟ್ಕೋತಾರೆ. ದೊಡ್ಡ ಮಕ್ಕಳು ಅವ್ರು ಮಾಡ್ಕೊಂತಾರೆ. ಯಾವಳು ಕಾಟ ಇದೆ ಚೆಕ್ ಮಾಡಿ, ಅದೇನ್ ಮಾಡ್ಬೇಕು ಅಂತ. ಯಾರಾದ್ರು ಹಾವು ಹಿಡಿಯೋರು ಕರ್ಸಿ ಸ್ವಲ್ಪ ಏನು ಮಾಡ್ಬೇಕು ಅಂತ ಐಡಿಯಾ ಕೇಳಿ. ಸ್ವಲ್ಪ ಹುಡುಗ ನೀಟಾಗಿ ನೋಡ್ಕೊಳ್ರಿ. ಫಸ್ಟ್ ಸಿಲಿಂಡರ್ ಚೇಂಜ್ ಮಾಡಿ. ಆಮೇಲೆ ಅಲ್ಲಿ ಅಡಿಗೆ ಮನೆಯಲ್ಲಿ ಒಂಥರ ಇಕ್ಕಟ್ಟಿನ ವಾತಾವರಣ ಇದೆ, ಸರಿ ಮಾಡ್ಬೇಕು. ಹೆಂಗ್ರಿ, ಹಿಂದ್ಗಡೆ ಜಾಗ ಇದೆ, ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳ್ರಿ ಜಾಗ. ನೀವು ಸಾಲದ ಮಕ್ಕಳಿಗೆ ನೀವು ಬರ್ದಿದ್ರೆ ಆಗಲ್ಲ. ನಿಮ್ಮ ಪ್ರಾಬ್ಲಮ್ ಅಂತ ಬಂದು ನಾನು ಮಾಡ್ತೀನಿ. ನೀವು ಕಂಪ್ಲೇಂಟ್ ಕೊಡ್ರಿ ಅವ್ನಿಗೆ, ನಾನು ಅವನಿಗೆ ಕರ್ತೀನಿ. ಆಮೇಲೆ ನೋಡಿ, ಹುಡುಗರು ಸ್ನಾನ ಮಾಡಕ್ ನೀರು ಪ್ರಾಬ್ಲಮ್ ಇದೆ ಚೆಕ್ ಮಾಡ್ತೀನಿ. ನೀರು ಅದೇನೋ ರಾಶಸ್ ಬರ್ತಾರೆ ಸ್ನಾನ ಮಾಡಿದ್ರೆ. ನೀವೆಲ್ಲದಕ್ಕೂ ಆಯ್ತಾಯ್ತು ಆಗಲ್ಲ ಯಜಮಾನ್ರೆ. ನಾನು ಮತ್ತೆ ಒಂದು ವಾರದಲ್ಲಿ ಬರ್ತೀನಿ. ಫಸ್ಟು ಚೆಕ್ ಮಾಡಿ, ಇಲ್ಲ ಬೇರೆ ಒಂದು ಬೋರ್ವೆಲ್ ಹಾಕ್ಸಿ. ಇಲ್ಲೆಲ್ಲ ಹಂಗೆ ಬರುತ್ತೆ ನೀರು, ಬೇರೆ ಬೇರೆ ನೀರು ಬರುತ್ತಾ.
ಸರ್ ಅದೇ ನೀರು ಬರುತ್ತೆ ಸರ್ ಎಲ್ಲ ಕಡೆನೂ ಹಾಂ ಸರ್ ಜಾಗ ಎಲ್ಲ ಅಲ್ಲಿ ಆಚೆ ಆಗ್ತದ ಆಚೆ ಫಾರೆಸ್ಟ್ ಇಲಾಖೆಯಲ್ಲಿ ಉಂಟು ಸರ್ ಅಲ್ಲೆಲ್ಲ ಕೇಳಿ ಅವ್ರು ಇದು ಮಾಡ್ಕೊಡ್ರಿ ಈ ಜಾಗ ನಮ್ಮದು ಮಾತ್ರ ಅದು ಹಾಗೆ ಸರ್ ಅದು ಹಾಗೇನಾ? ಊರೇ ಹಂಗೆ? ಬೆಟ್ಟದಿಂದ ಇಲ್ಲಿ ನೀರು ಬರುತ್ತೆ ಸರ್ ಅದು ಮುತ್ತು ಅಂತಾರೆ ಮತ್ತೆ ಅದು ನೋಡಿ ಏನೋ ಪ್ರಾಬ್ಲಮ್ ಮಕ್ಕಳನ್ನ ಸಾಲ್ವ್ ಮಾಡಬೇಕು ಒಂದು ವಾರದಲ್ಲಿ ನೀವು. ಅವ್ರ ಪಾಪ ಎಲ್ಲ ಒಳ್ಳೆ ಮಕ್ಕಳಿದೆ, ಯಾರು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇಲ್ಲ, ಎಲ್ಲ ಒಳ್ಳೆ ಮಕ್ಕಳಿದ್ದಾರೆ ಇಲ್ಲಿ. ಅಲ್ಲ ರೀ, ನೀವು ಡೆವಲಪ್ ಮಾಡಿ ಮಕ್ಕಳಿಗೆ ಅನುಕೂಲ ಮಾಡ್ರಿ, ಒಳ್ಳೆ ಮಕ್ಕಳಿದ್ದಾರೆ, ಯಾರು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇಲ್ಲ. ಹಾಂ, ಸ್ವಲ್ಪ ಬೇಸಿಕ್ ಪ್ರಾಬ್ಲಮ್ ಅವ್ರದ್ದೆಲ್ಲ ಸಣ್ಣ ಪ್ರಾಬ್ಲಮ್, ಯು ಶುಡ್ ಸಾಲ್ವ್ ದಿ ಪ್ರಾಬ್ಲಮ್. ಓದೋಕ್ಕೆ ಏನು ಅನುಕೂಲ ಬೇಕಾದ ಮಾಡ್ಬೇಕು ನೀವು. ಇಲ್ಲಿ ಸ್ಪೋರ್ಟ್ಸ್ ಇದು ಅಷ್ಟೇನಾ? ಅಷ್ಟೇ ಸರ್. ಹೆಣ್ಣು ಮಕ್ಕಳು ಆಡಲ್ಲ ಸರ್, ಮೊಬೈಲ್ ಇದೆಯಾ ನಿಮಗೆ? ಎಲ್ಲರೂ ಇದ್ದೇ ಇರ್ತದೆ, ಎಲ್ಲರೂ ಮೊಬೈಲ್ ಇದೆ. ಅದ್ನೇರು ವಾಟರ್ ಪ್ರಾಬ್ಲಮ್ ಸ್ವಲ್ಪ ಫಸ್ಟ್ ಚೇಂಜ್ ಮಾಡ್ರಿ. ನನಗೆ ಇವಾಗ ಥ್ರೂಔಟ್ ನಾವು ಸ್ಟೇಟ್ ಹೋಗ್ತಾ ಇದ್ದೀವಿ, ಡಿಸ್ಟ್ರಿಕ್ಟ್ ಹೋಗ್ತಾ ಇದ್ದೀವಿ. ಎಲ್ಲೆಲ್ಲಿ ಕಂಪ್ಲೇಂಟ್ ಬರುತ್ತೋ ಅಲ್ಲೆಲ್ಲ ಆಸ್ಪತ್ರೆಗಳು, ಹಾಸ್ಟೆಲ್ಗಳು, ಎಲ್ಲ ಆಫೀಸ್ಗಳು ಹೋಗ್ತೀವಿ. ಇವತ್ತು ಇಲ್ಲಿ ಸಂಡೇ ಅಲ್ಲ, ಬರೀ ಆಸ್ಪತ್ರೆ ಬಿಟ್ಟು ಮತ್ತು ಹಾಸ್ಟೆಲ್ ಬಿಟ್ಟು ಮತ್ತೆ ಏನು ಸಿಗ್ತಾಯಿಲ್ಲ. ನಾವು ಆಸ್ಪತ್ರೆಗೆ ಹೋದಾಗ ಇವತ್ತು ಭಾರಿ ಬೇಜಾರಾಯ್ತು ನನಗೆ. ಅಲ್ಲೊಂದು ಬೆಳಗ್ಗೆ ಆಕ್ಸಿಡೆಂಟ್ ಆಗಿ ಪಾಪ ಒಬ್ಬರು ತೀರ್ಕೊಂಡಿದ್ದಾರೆ. ಮಾರ್ಚರಿಗೆ ಹೋಗಿದ್ದೆ, ನಾನು ನೋಡಿದೆ. ಅವರಿಗೆ ಇಮಿಡಿಯೇಟಾಗಿ ಇದು ಮಾಡಿ ಅವರಿಗೆ ಸಾಯಕ್ಕೆ ಮೊದಲು ಏನು ಗೌರವ ಇರುತ್ತೋ ಬದುಕಿದಾಗಲೂ ಅವರು ಗೌರವದಿಂದ, ಸತ್ತ ಮೇಲೂ ಗೌರವದಿಂದ ಅದನ್ನ ಕರ್ಕೋಬೇಕು ಅಂತೇಳಿ ಅವ್ರಿಗೆ ಹೇಳಿ ಇಮಿಡಿಯೇಟ್ ಮಾಡೋಕ್ಕೆ ಹೇಳಿದ್ದೀನಿ. ಆಸ್ಪತ್ರೆ ಯಾರೋ ಇಂಟಿಮೇಟ್ ಮಾಡಿದ್ರು, ನಾವು ಬರ್ತೀವಿ, ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ ಇವತ್ತು ನಾಳೆ, ನೆನ್ನೆ ಮಾಡಿರಬೇಕು. ಆ ಟಾಯ್ಲೆಟ್ಸು ಎಲ್ಲ ಸ್ವಲ್ಪ ಇನ್ನೂ ಮೇಂಟೈನ್ ಆಗಬೇಕು. ಅಮ್ಮ ಹಳೆ ಬಿಲ್ಡಿಂಗ್ ಅದು ಇದು ಅಂತ ಹೇಳ್ತಾರೆ. ಟಾಯ್ಲೆಟ್ಸ್ ಕ್ಲೀನ್ ಆಗಬೇಕು. ಇನ್ನು ವಾರ್ಡನ್ಗಳೆಲ್ಲ ಇಂಪ್ರೂವ್ ಆಗಬೇಕು. ಅವ್ರ ಕನ್ಸರ್ನ್ DH ಹೋಗಿ ನಾನು ಮಾತಾಡ್ತೇನೆ. ಅಲ್ಲಿ ಹೆಣ್ಮಕ್ಳು ಹಾಸ್ಟೆಲ್ಗೆ ಹೋದಾಗ ನೀವು ನೋಡಿದ್ರಿ, ಅಲ್ಲಿ ಮೊನ್ನೆ ಯಾರೋ ಗಂಡು ಮಕ್ಕಳು ಬಂದಿದ್ರಂತೆ, ಅವನ್ನ ಅರೆಸ್ಟ್ ಮಾಡಿದಾರಂತೆ. ಅವರು ಸೇಫ್ಟಿ ಮೆಜರ್ಸ್, ಆ ಮಕ್ಕಳನ್ನ ಹೆಂಗೆ ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿ ಬಂದಿದ್ದೀನಿ. ಅಲ್ಲಿ ಊಟ ತಿಂಡಿ ಅಂತ ಚೆನ್ನಾಗಿಲ್ಲ, ಕಿಟ್ಸ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರು, ಫ್ಯಾಡ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರು ಅವರು. ಅಲ್ಲಿ ವಾತಾವರಣ ಅಷ್ಟು ಚೆನ್ನಾಗಿಲ್ಲ, ಒಂಥರ ಡಂಜಿನ್ ಥರ ಗೂಡು ಥರ ಇದೆ. ಅವ್ರಿಗೆ ಹೇಳ್ಕೊಟ್ಟಿವಿ. ಆಮೇಲೆ ಸಿಲಿಂಡ್ರ್ ಒಳಗಡೆ ಇಟ್ಟರು ಎಲ್ಲ ಕಡೆ. ನಾನು ಈ ಹಾಸ್ಟೆಲ್ ನೋಡ್ತೀನಿ, ಆ ಹಾಸ್ಟೆಲ್ ನೋಡ್ತೀನಿ, ಎಲ್ಲ ಕಡೆ ಸಿಲಿಂಡ್ರು ಫಿಲ್ ಇರೋ ಸ್ಟೋರ್ ರೂಮಲ್ಲಿ ಹಾಕ್ತಿರ್ತಾರೆ ರೀ. ಅವ್ರಿಗೆ ಆಚೆ ನಾನು ಜಾಗ ತೋರಿಸಿದ್ದೀನಿ, ಅದಕ್ಕೊಂದು ಜಾಲರಿ ಥರ ಮಾಡಿ ಆಚೆ ಇಟ್ಬಿಟ್ಟು ಸೇಫ್ಟಿ, ಮಕ್ಕಳ ಸೇಫ್ಟಿ ಇಂಪಾರ್ಟೆಂಟ್ ಅಂತ ಅಲ್ಲಿ ಅವರು ಇವ್ರ ಜೊತೆಲಿ ನಾನು ಸೋಷಿಯಲ್ ವೆಲ್ಫೇರ್ ಆಫೀಸರ್ ಮಾತಾಡಿದ್ದೀನಿ, ಇಲ್ಲಿ ಇವ್ರ ಜೊತೆಯಲ್ಲಿ ಮಾತಾಡಿದ್ದೀನಿ. ಬೇಸಿಕ್ಕು ಇಲ್ಲೇನೋ ನೀರು ಸ್ನಾನ ಮಾಡೋ ಪ್ರಾಬ್ಲಮ್ ಇದೆ ಅಂತ ಮಕ್ಕಳು ಹೇಳ್ತಾ ಇದ್ದಾರೆ. ಸ್ವಲ್ಪ ಬೆಳಕು ಸಾಲದು ಒಳಗಡೆ ಓದೋಕ್ಕೆ ಮಕ್ಕಳಿಗೆ. ಆ ಕ್ರೌಡ್ ಜಾಸ್ತಿ ಇದೆ, ವಾತಾವರಣ ಸ್ವಲ್ಪ ತಿಳಿ ಮಾಡಬೇಕು ಅವರು. ಇಲ್ಲಿ ಮರಗಳು ಅಟ್ಲೀಸ್ಟ್ ಬೆಳಗ್ಗೆ ಅವ್ರು ಓದ್ಕೊತಾರಪ್ಪ, ಮಧ್ಯಾಹ್ನ ಓದ್ಕೋಬೋದು, ಬೆಳಗ್ಗೆ ಓದ್ಕೋಬೋದು, ಸಾಯಂಕಾಲ ಲೈಟ್ಗಳಿಗೆ 10 ಗಂಟೆವರೆಗೆ ಕೂತ್ಕೊಂಡು ಓದ್ಬೋದು. ಇಲ್ಲಿ ಒಳ್ಳೆ ಗಾಳಿ ಬರುತ್ತೆ ಆಚೆಗೆ. ಇಲ್ಲೆಲ್ಲ ಸ್ವಲ್ಪ ಚೀನಾಗಿ ಲೈಟಾಗಿ ಚೇರ್ ಹಾಕ್ಸಿ ಕೂತ್ಕೋಬೋದು, ಆರಾಮಾಗಿ ಓದ್ಬೋದು ಅಂತ ಅವ್ರಿಗೆ ಐಡಿಯಾ ಕೊಟ್ಟಿದ್ದೀನಿ. ಇದು ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು. ಆಮೇಲೆ ಯಾರು ಕನ್ಸರ್ನ್ ಆಫೀಸರ್ಸ್ ಇರ್ತಾರೋ ಅವ್ರಿಗೆ ಆ ಮಕ್ಕಳು ನಮ್ಮ ಮಕ್ಕಳನ್ನ ಭಾವನೆ ಇರಬೇಕು. ಇಲ್ಲಿ ವಾರ್ಡನ್ ಇರಲಿ, ಅದು ಮೇಲೆ ಅಧಿಕಾರಿಗಳಿರಲಿ, ಅವರೆಲ್ಲೋ ಹೋಗಿ ಉಡುಪಿಯಲ್ಲೋ ಮನೆಗಳು ಇದ್ಕೊಂಡು ಅವ್ರು ಆರಾಮಾಗಿದ್ದಾಗಲ್ಲ. ಈ ಮಕ್ಕಳು ಆರಾಮಾಗಿರಬೇಕು. ಗೌರ್ಮೆಂಟಿಂದ ಬೇಕಾದ ದುಡ್ಡು ಬರ್ತಾಯಿದೆ, ಅದು ಕರೆಕ್ಟಾಗಿ ಯಾರು ಸೇರಬೇಕೋ ಅದು ಸೇರ್ತಾ ಇಲ್ಲ. ಇದು ಸೇರದೇ ಇದ್ದರೆ ನಾನು ಹೆಣ್ಮಕ್ಳದ್ದು ಹಾಸ್ಟೆಲ್ದಂತೂ ನಾನು ಸುಮಾರು ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಆಕ್ಷನ್ ತಗೋ ಇಮಿಡಿಯೇಟ್ ಆಗಬೇಕು. ಇಲ್ಲ ಅವ್ರು ಹೇಳಿದ್ದಾರೆ ಬೋರ್ವೆಲ್ ಹಾಕಿ ಬೇರೆ ಕಡೆ ಚೆಕ್ ಮಾಡಿ ನೀರು ಇದು ಮಾಡ್ತೀನಿ ಅಂತ, ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.